ಸುಮಾರು 10-20 ಎಕರೆ ಪ್ರದೇಶದ ಕೃಷಿಗೆ ನೀರಿನ ಅವಶ್ಯಕತೆ ಇರುವ ಕೇಮಾರ್ ಪ್ರದೇಶ ಆಧುನಿಕ ಕಿಂಡಿ ಅಣೆಕಟ್ಟಿನ ಅವಶ್ಯಕತೆ ಇದ್ದು ಕೃಷಿಕರು ನಿರೀಕ್ಷೆಯಲ್ಲಿ ಕಾಯುತ್ತಿದ್ದಾರೆ. ಪಾಲಡ್ಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಮಾರ್ ಪರಿಸರದ ಕಲ್ಲಬೆಟ್ಟು ಮನೆ ಬಳಿ ಕಳೆದ 35 ವರ್ಷಗಳ ಹಿಂದೆ ಶಾಸಕರಾಗಿದ್ದಂತಹ ಕೆ ಅಮರನಾಥ ಶೆಟ್ಟಿಯವರ ಮುತುವರ್ಜಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಕಿಂಡಿ ಅಣೆಕಟ್ಟಿನ ಹಲಗೆಗಳು ಇದೀಗ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಕೃಷಿಗೆ ನೀರು ನಿಲ್ಲಿಸಲು ಕೃಷಿಕರು ಹರಸಾಹಸ ಪಡುತ್ತಿದ್ದಾರೆ. ಕೇಮಾರ್ ಪ್ರದೇಶದ ಎಷ್ಟೋ ಕೃಷಿ ಕುಟುಂಬಗಳು ಈ ಅಣೆಕಟ್ಟಿನ ನೀರಿನ ಆಶ್ರಯದಿಂದಲೇ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದರು. ಆದರೆ ಇದೀಗ ಅಣೆಕಟ್ಟುವಿನ ಎರಡೂ ಬದಿಗಳು ಮತ್ತು ಹಲಗೆಗಳು ಶಿಥಿಲಗೊಂಡಿವೆ. ಕೆಪಿ ಸುಚರಿತಾ ಶೆಟ್ಟಿಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಅವರ ಅನುದಾನದಿಂದ ಹಲಗೆಗಳನ್ನು ಹಾಕಿಸಿಕೊಟ್ಟು ಕೃಷಿಕರಿಗೆ ಅನುಕೂಲವಾಗುವಂತೆ ಮಾಡಿದ್ದರು. ಆದರೆ 10 ವರ್ಷಗಳ ಬಾಳಿಕೆಯ ನಂತರವೂ ಅದು ಶಿಥಿಲಗೊಂಡು ಕೃಷಿಕರು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಪಾಲಡ್ಕ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕೇಮಾರ್ ಸುಕೇಶ್ ಶೆಟ್ಟಿ, ಕೃಷಿಕರಾದ ಶ್ರೀಕಾಂತ್ ಹೆಗ್ಡೆ, ಸಚೀಂದ್ರ ಶೆಟ್ಟಿ, ರೇವಂತ್ ಪೂಜಾರಿ, ಜಾನ್ ಪಿರೇರಾ, ಶ್ರೀವತ್ಸ ಭಟ್ ಹಾಗೂ ನೀರಜಾಕ್ಷಿ ಶೆಟ್ಟಿ ಸೇರಿಕೊಂಡು ಸುಮಾರು 30,000ದಷ್ಟು ಹಣವನ್ನು ಖರ್ಚು ಮಾಡಿ ಅಡಿಕೆ ಮರವನ್ನು ಬಳಸಿ ಇದೀಗ ಕಳೆದ 7 ವರ್ಷಗಳಿಂದ ಅಡಿಕೆ ಮರಗಳನ್ನು ತುಂಡರಿಸಿ ಹಲಗೆಯ ತರಹದ ಭಾಗ ಮಾಡಿ ಮಧ್ಯಕ್ಕೆ ಮಣ್ಣು ತುಂಬಿಸಿ ಕಟ್ಟಗಳಲ್ಲಿ ನೀರು ನಿಲ್ಲುವಂತೆ ಮಾಡಿ ಕೃಷಿಗೆ ನೀರು ಹಾಯಿಸುತ್ತಿದ್ದಾರೆ. ಆದರೆ ಇದು ತಾತ್ಕಾಲಿಕವಷ್ಟೇ. ಇದೀಗ ಶಾಸಕರಾಗಿರುವ ಉಮಾನಾಥ ಕೋಟ್ಯಾನವರು ಅವರ ಅನುದಾನದಿಂದ ಕಳೆದ 3 ವರ್ಷಗಳಿಂದ ಹಿಂದೆ ಅಣೆಕಟ್ಟಿನ ಒಂದು ಬದಿಯಲ್ಲಿ ಜನರು ನಡೆದುಕೊಂಡು ಹೋಗಲು ಸಹಕಾರಿಯಾಗುವಂತೆ ಕಾಮಗಾರಿಯನ್ನು ಮಾಡಿಸಿದ್ದಾರೆ. ಆದರೆ ಇನ್ನೊಂದು ಬದಿ ಶಿಥಿಲಗೊಂಡ ಸ್ಥಿತಿಯಲ್ಲಿಯೇ ಇದೆ. ಇದೀಗ ಇಲ್ಲಿ ಆಧುನಿಕ ಮಾದರಿಯ ಕಿಂಡಿ ಅಣೆಕಟ್ಟು ನಿರ್ಮಾಣವಾದರೆ ಬೇಸಿಗೆ ಕಾಲದಲ್ಲಿಯೂ ಕೃಷಿಗೆ ನೀರಿನ ತೊಂದರೆ ಬಾರದು, ಅಂತರ್ಜಲವು ವೃದ್ಧಿಯಾಗುತ್ತದೆ ಮತ್ತು ಕೃಷಿಯು ಹಸನಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ. ತಮ್ಮ ಊರಿನ ಕೃಷಿಕರು ಮತ್ತು ಜನರಿಗೆ ನೀರಿನ ಸಮಸ್ಯೆ ಅಥವಾ ಯಾವುದೇ ಸಮಸ್ಯೆಗಳು ಕಾಡಿದಾಗ ಅದಕ್ಕೆ ತಕ್ಷಣಕ್ಕೆ ಸ್ಪಂದಿಸಿ ಆಪತ್ಬಾಂಧವರಾಗುವವರು ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸುಕೇಶ್ ಶೆಟ್ಟಿ ಅವರು ಇದೀಗ ಶಿಥಿಲಗೊಂಡಿರುವ ಕಿಂಡಿ ಅಣೆಕಟ್ಟಿನ ಬಗ್ಗೆ ಈಗಾಗಲೇ ಜನಪ್ರತಿನಿಧಿಗಳ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೆ ಈ ಅಣೆಕಟ್ಟಿಗೆ ಯಾವಾಗ ಕಾರ್ಯಕಲ್ಪ ಸಿಗಬಹುದು ಎಂದು ಕಾಯಬೇಕಾಗಿದೆ. ಅದೊಂದು 10-15 ವರ್ಷ ನಾವು ಮೇಂಟೈನ್ ಮಾಡಿ ಹಲಗೆ ಇತ್ತು. ಆನಂತರ ನಮ್ಮ ಜಿಲ್ಲಾ ಪಂಚಾಯತಿ ಸುಚರ್ ಶೆಟ್ಟಿ ಇದ್ದಾಗ ಅವರ ಅನುದಾನದಿಂದ ಸ್ವಲ್ಪ ನಮಗೆ ಸಹಕಾರ ಮಾಡಿ ಒಂದು ಹಲಗೆ ಮಾಡಿಕೊಟ್ಟಿದ್ದರು. ಆನಂತರ ಅದು ಒಂದು 10 ವರ್ಷ ಬಂತು. ಈಗ ಒಂದು 6-7 ವರ್ಷದಿಂದ ಹಲಗೆ ಇಲ್ಲದ ಕಾರಣ ಈಗ ನಾವು ಅಡಿಕೆ ಮರ ಹಾಕಿ ಇದು ಯೂಸ್ ಮಾಡೋದು. ಏನಾದರೂ ನಮಗೆ ಇನ್ನೂ ಮುಂದೆ ಒಂದು ಹಲಗೆ ಕೊಟ್ಟರೆ ಅದು ಸಾಧ್ಯ, ಯಾಕಂದರೆ ಆ ಬದಿಯು ಸಂಪೂರ್ಣ ಶಿಥಿಲಗೊಂಡಿದೆ.